ಗ್ರಾಮ ಪಂಚಾಯತ್ ಚುನಾವಣೆಯನ್ನು ಬಹಿಷ್ಕಾರ ಹಾಕಿ ರಸ್ತೆಯಲ್ಲಿ ಸಜಿಪ ಮುನ್ನೂರು ಗ್ರಾಮದ ಗ್ರಾಮಸ್ಥರು ಬ್ಯಾನರ್ ಹಾಕಿದ ಪ್ರಸಂಗ ನಂದಾವರದಲ್ಲಿ ನಡೆದಿದೆ. ಬಂಟ್ವಾಳ ತಾಲೂಕಿನ ಇತಿಹಾಸ ಪ್ರಸಿದ್ಧ ನಂದಾವರ ದೇವಸ್ಥಾನದ ಸಮೀಪ ಅರಮನೆ ಹಿತ್ಲು ಗ್ರಾಮಸ್ಥರು ಚುನಾವಣಾ ಬಹಿಷ್ಕಾರದ ಬ್ಯಾನರ್ ಒಂದನ್ನು ಹಾಕಿದ್ದಾರೆ. 2020-21ನೇ ಸಾಲಿನ ಗ್ರಾಮ ಪಂಚಾಯತ್ ಚುನಾವಣೆಯನ್ನು ಸಜಿಪ ಮುನ್ನೂರು ಗ್ರಾಮದ ನಂದಾವರ ಅರಮನೆ ಹಿತ್ಲುವಿನ ಸಾರ್ವಜನಿಕರು ಒಗ್ಗಟ್ಟಿನಿಂದ ಬಹಿಷ್ಕರಿಸುತ್ತೇವೆ. ನಂದಾವರದಿಂದ ಅರಮನೆ ಹಿತ್ಲುವಿಗೆ ಸಂಪರ್ಕಿಸುವ ರಸ್ತೆಗೆ ಸರ್ಕಾರದಿಂದ ಅನುದಾನ ದೊರೆತರೂ ಸಹ ಸ್ಥಳೀಯ ರಾಜಕಾರಣಿಗಳ ಬೇಜವಾಬ್ದಾರಿಯಿಂದ ಯಾವುದೇ ಕೆಲಸ ನಡೆಯದ ಕಾರಣ ಈ ಬಾರಿಯ ಗ್ರಾಮ ಪಂಚಾಯತ್ ಚುನಾವಣೆಯನ್ನು ಬಹಿಷ್ಕಾರ ಮಾಡುತ್ತೇವೆ ಎಂದು ಬ್ಯಾನರ್ನಲ್ಲಿ ಬರೆಯಲಾಗಿದೆ. ಈ ಮುಲ್ಪದ ನಾಗರಿಕರನ್ನ ಎನ್ಪ ಓಟುಂಡು ವಾನಮನದ ಲೀಡರ್ನಕ್ಕೆಲ್ಲ ಮುಲ್ಪ ಸಂದನೆ ಮನ್ಪಿಗೆರು ಅವತ್ತಂದೆ ಒವ್ಲ ನೇಟೆ ಪೋಯರ ಬರ್ರೆ ಬಾರಿ ಬಂಗಂಡು ಜೋಕ್ಲೆಗ್ ಮರಿಯಲಗುಲ ಹೋದು ಕೈಟ್ ಪತ್ತದ ಆಮೆ ಕಿಮಿ ಕಡಪಡವಡು ಅಂಚಾದ ಆಯ್ನಾತು ಬೇಗ ನೇತ ಮುಖ್ಯ ಲೀಡರ್ ನಕ್ಲ ಆತನ ಬಕ್ಕೊಂಜಿ ಹಾಕ್ಲ ಬತ್ತದ ನೇಕ್ ಆಯ್ನಾತು ಬೇಗ ನೇಕ್ ಸಂದನೆ ಮನ್ಪಡು ಬಂಡದು ಯಾನ ಇನ್ನೊಂತಿ ಓಟು ದುಂಬು ಆಯ್ನಾತು ಬೇಗ ನೇಕ್ ಸಂದನೆ ಮನ್ಪಡು ಬಂಡದು ಹೆಂಗೆ ಕೇನೊಣ್ಣೆ